ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಸಾಧಾರಣ ಕಾಲದ 25ನೆಯ ಭಾನುವಾರವನ್ನು ನಾವು ಕೊಂಡಾಡುತ್ತಾ ಇದ್ದೀವಿ. ಈ ದಿವ್ಯ ಬಲಿಪೂಜೆಯನ್ನು ಅನಾರೋಗ್ಯದ ನಿಮಿತ್ತ ದೇವಾಲಯಕ್ಕೆ ಹೋಗಲಾಗದ, ಕೋವಿಡ್-19 ನಿಮಿತ್ತ ಎಲ್ಲೆಲ್ಲ ಬಲಿಪೂಜೆಗಳು ಇಲ್ಲವೋ ಆ ಜನರಿಗಾಗಿ, ವಿಶೇಷವಾಗಿ ರೋಗ ಸೌಖ್ಯಕ್ಕಾಗಿ ಈ ಬಲಿಯನ್ನು ನಾನು ಅರ್ಪಿಸುತ್ತೇನೆ. ಮಾತ್ರವಲ್ಲ, ವಿಶ್ವದಲ್ಲಿ ಇರುವ ಈ ಸಾಂಕ್ರಾಮಿಕ ರೋಗ ಕೊರೋನಾ ವೈರಸ್ ಕೋವಿಡ್-19 ನಿಷ್ಕ್ರಿಯವಾಗಲಿ, ಇದಕ್ಕೆ ಶೀಘ್ರವೇ ಲಸಿಕೆಯನ್ನು ಕಂಡುಕೊಳ್ಳುವಂತಾಗಲೆಂದು ನಾವು ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಹಾಗೂ ದೇವರ ಸಹಾಯವನ್ನು ಈ ಬಲಿಪೂಜೆಯ ಮೂಲಕ ನಾವು ಯಾಚಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ದೇವರು ಪ್ರೀತಿ ಸ್ವರೂಪಿ. ದೇವರು ನಮ್ಮೆಲ್ಲರನ್ನು ಪ್ರೀತಿಸುತ್ತಾರೆ. ಪಾಪಿಗಳನ್ನು ರಕ್ಷಿಸಲು ಈ ಧರೆಗೆ ಯೇಸುವನ್ನು ದೇವರು ಕಳುಹಿಸಿದರು. ಆ ಯೇಸು ನಾಮದಲ್ಲಿ ನಾವು ಒಂದುಗೂಡಿದ್ದೇವೆ. ನಮ್ಮ ಬಲಹೀನತೆಯನ್ನು, ಪಾಪವನ್ನು ಒಪ್ಪಿಕೊಳ್ಳೋಣ. ದೇವರ ಪ್ರೀತಿಯನ್ನು ನಮ್ಮದಾಗಿಸೋಣ. ಪಶ್ಚಾತ್ತಾಪ ಹೃದಯದಿಂದ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಲಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ಪವಿತ್ರ ನಿಯಮಶಾಸ್ತ್ರದಲ್ಲಿರುವ ಎಲ್ಲ ಆಜ್ಞೆಗಳನ್ನು ನಿಮ್ಮ ಪ್ರೀತಿ ಹಾಗೂ ನೆರೆಹೊರೆಯವರ ಪ್ರೀತಿಯ ಬುನಾದಿಯ ಮೇಲೆ ಸ್ಥಾಪಿಸಿದ್ದೀರಿ. ನಾವು ಅವುಗಳನ್ನು ಪಾಲಿಸುತ್ತಾ ಅನಂತ ಜೀವನಕ್ಕೆ ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಅರಸರಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ ವಿನಂತಿಸಿರಿ, ಆತನಿರುವಾಗಲೇ ಸಮೀಪದಲ್ಲಿ. ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು, ತೊರೆದು ಬಿಡಲಿ ದುರುಳನು ದುರಾಲೋಚನೆಗಳನ್ನು. ಹಿಂದಿರುಗಿ ಬರಲಿ ಸರ್ವೇಶ್ವರನ ಬಳಿಗೆ, ಕರುಣೆ ತೋರುವನು ಆತನು ಅವನಿಗೆ. ಆಶ್ರಯ ಪಡೆಯಲಿ ಅವನು ನಮ್ಮ ದೇವರಿಂದ, ಕ್ಷಮಿಸುವಾತನು ಮಹಾಕೃಪೆಯಿಂದ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ. ಎಷ್ಟೋ ಉನ್ನತ ಆಕಾಶವು ಭೂಮಿಯಿಂದ, ಅಷ್ಟು ಉನ್ನತ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ ಎಂದಿಹನು ಸರ್ವೇಶ್ವರ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹತ್ತಿರ ಇಹನ ಪ್ರಭು ಕರೆಯುವವರೆಲ್ಲರಿಗೆ, ಹತ್ತಿರ ಇಹನು ಪ್ರಭು ಕರೆಯುವವರೆಲ್ಲರಿಗೆ, ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಹೊಗಳುವೆನು ನಾ ದಿನ ದಿನವೂ ನಿನ್ನನು. ಪ್ರಭು ಮಹಾತ್ಮನು ಸ್ತುತ್ಯ
ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ಹತ್ತಿರ ಇಹನು ಪ್ರಭು ಕರೆಯುವವರೆಲ್ಲರಿಗೆ, ಪ್ರಭುವಿನ ಮಾರ್ಗ ಧರ್ಮ ಸಮ್ಮತ, ಆತನ ಕಾರ್ಯವೆಲ್ಲ ಪುನೀತ. ಹತ್ತಿರ ಇಹನು ಪ್ರಭು ಕರೆಯುವವರೆಲ್ಲರಿಗೆ, ಯಥಾರ್ಥವಾಗಿ ಆತನನ್ನು ಅರಸುವವರಿಗೆ. ಹತ್ತಿರ ಇಹನು ಪ್ರಭು ಕರೆಯುವವರೆಲ್ಲರಿಗೆ, ಹತ್ತಿರ ಇಹನು ಪ್ರಭು ಕರೆಯುವವರೆಲ್ಲರಿಗೆ. ಎರಡನೆಯ ವಾಚನ. ಪೌಲನು ಫಿಲಿಪಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನನ್ನ ಕರ್ತವ್ಯ ಪಾಲನೆಯಲ್ಲಿ ನಾಚುವಂಥ ಸಂದರ್ಭವು ನನಗೆಂದು ಬರದೆಂದು ಬಲ್ಲೆ. ನಾನು ಬದುಕಿದ್ದರೂ ಸರಿ, ಸತ್ತರೂ ಸರಿ, ನನ್ನ ದೇಹದ ಮೂಲಕ ಕ್ರಿಸ್ತ ಯೇಸುವಿಗೆ ಎಂದಿನಂತೆ ಈಗಲೂ ಮಹಿಮೆ ಉಂಟಾಗಬೇಕೆಂಬುದೇ ನನ್ನ ಉತ್ಕಟ ಆಕಾಂಕ್ಷೆ ಹಾಗೂ ನಿರೀಕ್ಷೆ. ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ. ದೈಹಿಕವಾಗಿ ಬದುಕುವುದು ಫಲಪ್ರದವಾಗಿದ್ದರೆ ನಾನು ಬದುಕುವುದು ಉತ್ತಮವೋ ಅಥವಾ ಸಾಯುವುದು ಸೂಕ್ತವೋ ನನಗೆ ತಿಳಿಯದು. ಉಭಯ ಸಂಕಟಕ್ಕೆ ಸಿಲುಕಿದ್ದೇನೆ. ಒಂದು ಕಡೆ ಈ ಬದುಕನ್ನು ತೊರೆದು ಕ್ರಿಸ್ತ ಯೇಸುವಿನೊಡನೆ ಒಂದಾಗಿರಬೇಕೆಂಬುದೇ ನನ್ನ ಬಯಕೆ. ಇದು ಎಷ್ಟೋ ಮೇಲಾದದ್ದು. ಮತ್ತೊಂದು ಕಡೆ ನಿಮಗೋಸ್ಕರ ಇಹದಲ್ಲಿದ್ದು ಜೀವಿಸುವುದು ಅತ್ಯವಕಾಶವಾಗಿದೆ. ಅದನ್ನೇ ಇರಲಿ, ನೀವು ಮಾತ್ರ ಕ್ರಿಸ್ತ ಯೇಸುವಿನ ಶುಭ ಸಂದೇಶಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ನಾನು ನಿಮ್ಮಲ್ಲಿಗೆ ಬಂದರೂ ಸರಿ, ಬಾರದಿದ್ದರೂ ಸರಿ, ಇದು ಮುಖ್ಯವಲ್ಲ. ಶುಭ ಸಂದೇಶವು ನೀಡುವ ವಿಶ್ವಾಸಕ್ಕಾಗಿ ನೀವು ಒಮ್ಮನಸ್ಸಿನಿಂದ ಕೆಚ್ಚಿನಿಂದ ಹೋರಾಡುವುದೇ ಮುಖ್ಯ. ಇದು ನನಗೆ ತಿಳಿದು ಬಂದರೆ ಅಷ್ಟೇ ಸಾಕು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರ್ವೇಶ್ವರನ ನಾಮದಲ್ಲಿ ಬರುವ ಅರಸನಿಗೆ ಜಯವಾಗಲಿ. ಶಾಂತಿ ಸ್ವರ್ಗದಲ್ಲಿ, ಮಹಿಮೆ ಮಹೋನ್ನತದಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಸ್ವರ್ಗ ಸಾಮ್ರಾಜ್ಯವು ಹೀಗಿದೆ. ಒಬ್ಬ ಯಜಮಾನನಿಗೆ ಒಂದು ದ್ರಾಕ್ಷಿ ತೋಟವಿತ್ತು. ಅದರಲ್ಲಿ ಕೆಲಸ ಮಾಡುವುದಕ್ಕೆ ಕೂಲಿಗಾರರನ್ನು ಗೊತ್ತು ಮಾಡಲು ಅವನು ಬೆಳಗಿನ ಜಾವದಲ್ಲಿ ಹೊರಟ. ಆಳಿಗೆ 1 ಬೆಳ್ಳಿ ನಾಣ್ಯದಂತೆ ದಿನಗೂಲಿಯನ್ನು ಮಾತಾಡಿ ತೋಟಕ್ಕೆ ಕಳುಹಿಸಿದ. ಸುಮಾರು ಬೆಳಿಗ್ಗೆ 9 ಗಂಟೆಗೆ ಅವನು ಪುನಃ ಸಂತೆ ಬೀದಿಯ ಕಡೆ ಹೋದ. ಕೆಲಸವಿಲ್ಲದೆ ಸುಮ್ಮನೆ ನಿಂತುಕೊಂಡಿದ್ದ ಕೆಲವು ಕೂಲಿಗಾರರನ್ನು ಅಲ್ಲಿ ಕಂಡ. ನೀವು ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ನ್ಯಾಯವಾದ ಕೂಲಿಯನ್ನು ನಿಮಗೆ ಕೊಡುತ್ತೇನೆ ಎಂದ. ಅವರೂ ಹೋದರು.
ಬಳಿಕ ಸುಮಾರು 12 ಗಂಟೆಗೊಮ್ಮೆ ಮತ್ತೆ 3 ಗಂಟೆಗೊಮ್ಮೆ ಹೋಗಿ ಇನ್ನೂ ಕೆಲವರನ್ನು ಕೆಲಸಕ್ಕೆ ಕಳುಹಿಸಿದ. 5 ಗಂಟೆಗೆ ಹೋದಾಗಲೂ ಬೇರೆ ಕೆಲವರು ಅಲ್ಲಿ ನಿಂತಿರುವುದನ್ನು ಕಂಡು, ದಿನವಿಡೀ ಕೆಲಸ ಮಾಡದೆ ಸುಮ್ಮನೆ ಇಲ್ಲಿ ನಿಂತಿದ್ದೀರಲ್ಲ ಏಕೆ ಎಂದು ಕೇಳಿದ. ಅದಕ್ಕೆ ಅವರು, ನಮ್ಮನ್ನು ಯಾರೂ ಕೂಲಿಗೆ ಕರೆಯಲಿಲ್ಲ ಎಂದರು. ಹಾಗಾದರೆ ನೀವು ಕೂಡ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಎಂದು ಹೇಳಿ ಅವರನ್ನು ಕಳುಹಿಸಿದ. ಸಂಜೆಯಾಯಿತು. ತೋಟದ ಯಜಮಾನ ತನ್ನ ಮೇಸ್ತ್ರಿಗೆ ಕೂಲಿ ಆಳುಗಳನ್ನು ಕರೆದು ಕೊನೆಗೆ ಬಂದವರಿಂದ ಆರಂಭಿಸಿ ಮೊದಲು ಬಂದವರ ತನಕ ಕೂಲಿ ಕೊಡು ಎಂದ. ಅದರಂತೆ 5 ಗಂಟೆಗೆ ಗೊತ್ತು ಮಾಡಿದವರು ಬಂದಾಗ ಒಬ್ಬೊಬ್ಬನಿಗೆ 1 ಬೆಳ್ಳಿ ನಾಣ್ಯ ಸಿಕ್ಕಿತು. ಮೊದಲು ಗೊತ್ತು ಮಾಡಿದವರು ತಮ್ಮ ಸರದಿ ಬಂದಾಗ ತಮಗೆ ಹೆಚ್ಚು ಸಿಗುವುದೆಂದು ಭಾವಿಸಿದರು. ಆದರೆ ಅವರಿಗೂ 1 ಬೆಳ್ಳಿ ನಾಣ್ಯ ದೊರಕಿತು. ಅದನ್ನು ತೆಗೆದುಕೊಂಡಾಗ ಅವರು ದಣಿಯ ವಿರುದ್ಧ ಗೊಣಗಲಾರಂಭಿಸಿದರು. ಕಡೇ ಹೊತ್ತಿನಲ್ಲಿ ಬಂದ ಇವರು 1 ಗಂಟೆ ಕೆಲಸ ಮಾಡಿದ್ದಾರೆ. ಬಿಸಿಲಲ್ಲಿ ಬೆಂದು ದಿನವೆಲ್ಲ ದುಡಿದ ನಮ್ಮನ್ನು ಇವರಿಗೆ ಸರಿಸಮ ಮಾಡಿದ್ದೀರಲ್ಲ ಎಂದರು. ಯಜಮಾನ ಅವರಲ್ಲಿ ಒಬ್ಬನಿಗೆ, ಅಯ್ಯ, ನಿನಗೆ ನಾನು ಅನ್ಯಾಯ ಮಾಡಿಲ್ಲ. ದಿನಕ್ಕೊಂದು ಬೆಳ್ಳಿ ನಾಣ್ಯದಂತೆ ನೀನು ನನ್ನೊಡನೆ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ? ನಿನ್ನ ಕೂಲಿ ಏನೋ ಅದನ್ನು ತೆಗೆದುಕೊಂಡು ಹೋಗು. ನಿನಗೆ ಕೊಟ್ಟಷ್ಟನ್ನು ಈ ಕಟ್ಟ ಕಡೆಯವನಿಗೂ ಕೊಡುವುದು ನನ್ನ ಇಷ್ಟ. ನನ್ನದನ್ನು ನನ್ನಿಷ್ಟಾನುಸಾರ ಕೊಡುವ ಹಕ್ಕು ನನಗಿಲ್ಲವೇ? ನನ್ನ ಔದಾರ್ಯವನ್ನು ಕಂಡು ನಿನಗೇಕೆ ಹೊಟ್ಟೆಯುರಿ ಎಂದ. ಹೀಗೆ ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ 3 ವಾಚನಗಳನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನಿಸೋಣ. ಯೇಸು ತನ್ನ ಈ ಸಾಮರ್ಥ್ಯವನ್ನು ಹೀಗೆ ಅಂತಿಮಗೊಳಿಸುತ್ತಾರೆ: ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು. ಅಂದರೆ ದೇವರ ಸಾಮ್ರಾಜ್ಯದಲ್ಲಿ ದೇವರ ಔದಾರ್ಯವೇ ಶ್ರೇಷ್ಠವಾದುದು. In the kingdom of God, the generosity of God is greater than anything else. Nobody has the right to question the generosity of God. ದೇವರ ಔದಾರ್ಯತೆಯನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲ. ಅದು ದೇವರ ಔದಾರ್ಯತೆ. ಅದರ ಮೇಲೆ ನಾವು ಇವತ್ತು ಧ್ಯಾನ ಮಾಡಲು ಹೋಗುವ ಮುನ್ನ ಇವತ್ತಿನ ಮೊದಲನೇ ವಾಚನ ನೋಡೋಣ. ಈ ವಾಚನ, 2ನೇ ವಾಚನ ಹಾಗೂ ನಮ್ಮ 3ನೇ ವಾಚನ ಒಂದಕ್ಕೊಂದು ಕನೆಕ್ಷನ್ ಇರುವ ವಾಚನಗಳು. ನೋಡಿ, ಈ ಮೊದಲನೇ ವಾಚನದಲ್ಲಿ ಯೆಶಾಯ ಪ್ರವಾದಿಯ ಗ್ರಂಥ. ಯೆಶಾಯ ಜನರಿಗೆ ಹೇಳುತ್ತಾನೆ, ಅರಸಿರಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ. ನೋಡಿ, ಅರಸಿರಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ, ವಿನಂತಿಸಿರಿ ಆತನಿರುವಾಗಲೇ ಸಮೀಪದಲ್ಲಿ. ದೇವರು ನಮ್ಮ ಸಮೀಪ ಇದ್ದಾರೆ, ದೇವರು ನಮ್ಮ ಹತ್ತಿರ ಇದ್ದಾರೆ. ವಿಶ್ವಾಸವಿಡಿ, ಪ್ರಾರ್ಥಿಸಿ. ಆತ ದೊರಕುವ ವೇಳೆ ಯಾವುದು? ಪ್ರಾರ್ಥನೆಯ ವೇಳೆ. ವಿನಂತಿಸಿರಿ, ವಿಶ್ವಾಸದಿಂದ ವಿನಂತಿಸಿರಿ. ಆಮೇಲೆ ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು. ನೋಡಿ, ದೇವರ ಔದಾರ್ಯಕ್ಕೆ ನಾವು ಪಾತ್ರರಾಗಬೇಕಾದರೆ ದುಷ್ಟತನವನ್ನು ನಾವು ಬಿಟ್ಟು ಬಿಡಬೇಕು. ತೊರೆದು ಬಿಡಲಿ ದುರುಳನು ದುರಾಲೋಚನೆಗಳನ್ನು. ದುರುಳನಾಗಿ ನಾವು ಜೀವಿಸಬಾರದು. ದುರುಳನಿಗೆ ದೇವರ ಸಾಮ್ರಾಜ್ಯದಲ್ಲಿ ಆತನಿಗೆ ಪ್ರವೇಶವಿಲ್ಲ. ದುರುಳ ತನ್ನ ದುರಾಲೋಚನೆಗಳನ್ನು ಬಿಡಬೇಕು, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಿಡಬೇಕು. ಹಿಂದಿರುಗಿ ಬರಲಿ ಸರ್ವೇಶ್ವರನ ಬಳಿಗೆ. ಅಂದರೆ ದೇವರ ಬಳಿಗೆ ನಾವೆಲ್ಲರೂ ಹಿಂದಿರುಗಿ ಬರಬೇಕು. ಆವಾಗ ಏನ್ ಮಾಡ್ತಾರೆ ದೇವರು? ಕರುಣೆ ತೋರುವನು ಆತನಿಗೆ. ಆಶ್ರಯ ಪಡೆಯಲಿ ಅವನು ನಮ್ಮ ದೇವರಿಂದ, ಕ್ಷಮಿಸುವನಾತನು ಮಹಾಕೃಪೆಯಿಂದ. ನೋಡಿ, ದುರುಳನು ದುರಾಲೋಚನೆ ಬಿಟ್ಟಾಗ, ದುಷ್ಟನು ದುರ್ಮಾರ್ಗ ಬಿಟ್ಟಾಗ ದೇವರು ಕರುಣೆ ತೋರುತ್ತಾರೆ, ಕ್ಷಮೆ ನೀಡುತ್ತಾರೆ ಎಂಬ ಸಂದೇಶ ಅಂದೇ ಪ್ರವಾದಿಯ ಮೂಲಕ ದೇವರು ಜನರಿಗೆ ಕೊಡುತ್ತಾ ಇರುವುದನ್ನು ನಾವು ಗಮನಿಸಬಹುದು. ತದನಂತರ ದೇವರು ಯೆಶಾಯ ಪ್ರವಾದಿಯ ಮೂಲಕ ಹೇಳುತ್ತಾರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ.
ನೋಡಿ, ಇವತ್ತು 3ನೇ ವಾಚನ ಶುಭ ಸಂದೇಶದಲ್ಲಿ ದೇವರು ಆ ಯಜಮಾನ ಏನ್ ಮಾಡಿದ, ಎಲ್ಲರಿಗೂ ಒಂದು ಕೂಲಿಯನ್ನು, ಇಷ್ಟು ಕೂಲಿ ಕೊಡ್ತೀನಿ, ಇರ್ಬೋದು 1 ದಿನಾರೇ ಕೊಡ್ತೀನಿ, ಇರ್ಬೋದು 500 ರೂಪಾಯಿ ಕೊಡ್ತೀನಿ. ಆಮೇಲೆ ಹೋಗಿ 9 ಗಂಟೆಗೆ, 11 ಗಂಟೆಗೆ, 12 ಗಂಟೆಗೆ, 3 ಗಂಟೆಗೆ, 5 ಗಂಟೆಗೆ ಕರೆದ. ಕೊನೆಯವರಿಂದ ಕೂಲಿ ಆರಂಭ ಮಾಡಿದ ನೀಡಲು. ಮೊದಲನೇವರು ಯೋಚಿಸಿದ ನಮಗೆ ಹೆಚ್ಚು ಸಿಗುತ್ತೆ. ಹೇಗೆ ಯೋಚಿಸಲು ಸಾಧ್ಯ? ಏಕೆಂದ್ರೆ ಅವರಿಗೆ ಅನ್ಯಾಯ ಮಾಡಿಲ್ಲ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ. ಎಷ್ಟೋ ಉನ್ನತ ಆಕಾಶವು ಭೂಮಿಯಿಂದ, ಅಷ್ಟು ಉನ್ನತ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ. ಆದ್ದರಿಂದ ಇವತ್ತು ನಾವು ದೇವರ ಆಲೋಚನೆಗಳನ್ನು ತೆಗೆದುಕೊಳ್ಳೋಣ. ಈ ಶುಭ ಸಂದೇಶ ನಮಗೆ ದೇವರ ಆಲೋಚನೆ ಏನು, ದೇವರ ಮಾರ್ಗವನ್ನು ತೋರಿಸುವುದೇ ಈ ನಮಗೆ ಇರುವ ಆರಾಧನಾ ವಿಧಿ. ನಮ್ಮ ಮಾರ್ಗಗಳಲ್ಲಿ ನಾವು ಜೀವಿಸುವುದು ಅಲ್ಲ, ನಮ್ಮ ಮಾರ್ಗಗಳಿಗೆ ಪಶ್ಚಾತ್ತಾಪಪಟ್ಟು ದೇವರ ಹಾದಿಯಲ್ಲಿ, ಶುಭ ಸಂದೇಶದ ಹಾದಿಯಲ್ಲಿ, ವಿಶ್ವಾಸ ಪ್ರಾರ್ಥನೆಯಲ್ಲಿ ನಾವು ಬೆಳೆಯಬೇಕು ಮತ್ತು ಬೆಳಗಬೇಕು. ಇಂದಿನ ಕೀರ್ತನೆಯಲ್ಲಿ ನಾವು ಶ್ಲೋಕ ಹಾಡಿದೆವು, ಹತ್ತಿರ ಇಹನು ಪ್ರಭು ಕರೆಯುವವರೆಲ್ಲರಿಗೂ. ಕೀರ್ತನೆ 145 ಹೇಳುತ್ತೆ, ಪ್ರಭು ನಮಗೆ ಹತ್ತಿರವಿದ್ದಾನೆ. ಪ್ರಭುವನ್ನು ಸದಾ ನೀವು ಏನು ಮಾಡಿ, ಸ್ತುತಿಸಿ, ಏಕೆಂದ್ರೆ ಆತ ದಯಾನಿಧಿ, ಕೃಪಾಪೂರ್ಣ, ಸಹನಶೀಲ, ಪ್ರೀತಿಪೂರ್ಣ. ಆತನ ಕರುಣೆ ಕೃಪೆ ಎಲ್ಲರ ಮೇಲೆ. ಆ ದೇವರನ್ನು ನೀವು ಸ್ತುತಿಸಿರಿ. ಸಂತ ಪೌಲರು 2ನೇ ವಾಚನದಲ್ಲಿ ನಮಗೆ ಹೇಳುತ್ತಾರೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ. ಆತ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆ ನುಡಿಯುತ್ತಾನೆ, ನನ್ನ ಕರ್ತವ್ಯ ಪಾಲನೆಯಲ್ಲಿ ನಾಚುವಂತ ಸಂದರ್ಭವು ನನಗೆಂದಿಗೂ ಬರದೆಂದು ಬಲ್ಲೆ. ನಾನು ಬದುಕಿದರೂ ಸರಿ, ಸತ್ತರೂ ಸರಿ, ನನ್ನ ದೇಹದ ಮೂಲಕ ಕ್ರಿಸ್ತ ಯೇಸುವಿಗೆ ಎಂದಿನಂತೆ ಈಗಲೂ ಮಹಿಮೆ ಉಂಟಾಗಬೇಕೆಂಬುದೇ ನನ್ನ ಉತ್ಕಟ ಆಕಾಂಕ್ಷೆ ಹಾಗೂ ನಿರೀಕ್ಷೆ. ಅಂದರೆ ನನ್ನ ದೇಹದ ಮೂಲಕ, ಇವತ್ತು ನಮ್ಮ ದೇಹ ಇರುವುದು ದುರಾಚಾರಕ್ಕಲ್ಲ, ದುಷ್ಟ ಮಾರ್ಗಕ್ಕೆ ಹೋಗಲು ಅಲ್ಲ, ಬದಲಾಗಿ ದೇವರಿಗಾಗಿ. ದೇವರ ಆಲಯ ಈ ದೇವಾಲಯ, ಈ ನಮ್ಮ ಶರೀರ. ಆದ್ದರಿಂದ ಆತ ಹೇಳುತ್ತಾನೆ, ನಾನು ಬದುಕಿದರೂ ಸತ್ತರೂ ಪ್ರಭುವಿಗಾಗಿ ಬಾಳಬೇಕು ಎಂಬ ನನ್ನ ಉತ್ಕಟ ಆಶೆ, ಬಯಕೆಯಾಗಿದೆ. ಆದ್ದರಿಂದ ಆತ ಹೇಳುತ್ತಾನೆ, ನಾನು ಸಾಯುವುದು ಉತ್ತಮವೋ ಬದುಕುವುದು ಸೂಕ್ತವೋ. ಯಾಕೆ? ಏಕೆಂದರೆ ಆತ ಹೇಳ್ತಾನೆ, ಸತ್ತರೆ ನಾನು ದೇವರೊಂದಿಗೆ ಇರ್ತೀನಿ, ಯೇಸುವಿನೊಂದಿಗೆ ಇರ್ತೀನಿ. ಬದುಕಿದರೆ ನನಗೆ ಇಲ್ಲಿ ಸ್ವಾರ್ಥೆಯ ಅವಕಾಶ ದೇವರು ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಇಹದಲ್ಲಿ ಇದ್ದು ಶುಭ ಸಂದೇಶಕ್ಕೆ ಸಾಕ್ಷಿಯಾಗಬೇಕೆಂದು ದೇವರ ಇಚ್ಛೆ ಆದರೆ ನಾನು ಈ ಲೋಕದಲ್ಲಿ ಇರುತ್ತೇನೆ. ಅವರು ಹೇಳ್ತಾರೆ, ನೀವು ಮಾತ್ರ ಕ್ರಿಸ್ತ ಯೇಸುವಿನ ಶುಭ ಸಂದೇಶಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳಿರಿ, ಶುಭ ಸಂದೇಶಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ನಾನು ನಿಮ್ಮಲ್ಲಿಗೆ ಬಂದರೂ ಸರಿ, ಬಾರದಿದ್ದರೂ ಸರಿ ಮುಖ್ಯವಲ್ಲ. ಶುಭ ಸಂದೇಶವು ನೀಡುವ ವಿಶ್ವಾಸಕ್ಕಾಗಿ ನೀವು ಒಮ್ಮನಸ್ಸಿನಿಂದ, ಕೆಚ್ಚಿನಿಂದ ಹೋರಾಡುವುದೇ ಮುಖ್ಯ. ನೋಡಿ, ಶುಭ ಸಂದೇಶದ ವಿಶ್ವಾಸಕ್ಕಾಗಿ ಹೋರಾಡುವುದು ಬಾಳು ಒಂದು ಹೋರಾಟ. ನಮಗೂ ಕೂಡ ಕಷ್ಟ, ಸಂಕಷ್ಟ, ಈ ಸಾಂಕ್ರಾಮಿಕ ರೋಗ ಎಲ್ಲ ಇದೆ. ನಾವು ವಿಶ್ವಾಸ ಕಳ್ಕೊಳ್ಬಾರ್ದು. ಪ್ರಭು ಯೇಸುವಿಗಾಗಿ ನಾವು ಬಾಳಬೇಕು. ಇಂದಿನ ಈ ಒಂದು ಬೆಳಕಿನಲ್ಲಿ ಇಂದಿನ ಶುಭ ಸಂದೇಶ ನಾವು ನೋಡುವಾಗ, ದೇವರು ಈ ಶುಭ ಸಂದೇಶದಲ್ಲಿ ಯೇಸು ಹೇಳ್ತಾರೆ, ಆ ಯಜಮಾನ ಕೇಳ್ತಾನೆ, ನನ್ನ ಔದಾರ್ಯವನ್ನು ಕಂಡು ನಿನಗೇಕೆ ಹೊಟ್ಟೆಯುರಿ. ನೋಡಿ, ಹೊಟ್ಟೆಯುರಿ, ಹೊಟ್ಟೆ ಕಿಚ್ಚು ಒಳ್ಳೆಯದಲ್ಲ. ಇಲ್ಲಿ ದೇವರು ಏನ್ ಹೇಳ್ತಾರೆ, ಏನ್ ಸಂದೇಶ ಈ ಶುಭ ಸಂದೇಶದ್ದು ಅಂದರೆ, ಸ್ವರ್ಗ ಸಾಮ್ರಾಜ್ಯವು ಹೀಗಿದೆ. ಒಬ್ಬ ಯಜಮಾನನಿಗೆ ಒಂದು ದ್ರಾಕ್ಷಿ ತೋಟವಿತ್ತು. ಯಜಮಾನ ದೇವರು, ದ್ರಾಕ್ಷಿ ತೋಟ ಈ ಲೋಕ. ಅದರಲ್ಲಿ ಕೆಲಸ ಮಾಡಲು ಕೂಲಿಗಾರರನ್ನು ಗೊತ್ತು ಮಾಡಲು ಅವನು ಬೆಳಗಿನ ಜಾವದಲ್ಲೇ ಹೊರಟ. ಈ ನಮ್ಮ ಸಂರಕ್ಷಣಾ ಯೋಜನೆಯನ್ನು ದೇವರು ಯೇಸು ಮೂಲಕ ನಮಗೆ ಕೊಟ್ಟಿದ್ದಾರೆ. ನಮಗೆ ದೇವರು ಪ್ರೀತಿಯಿಂದ, ಕೃಪೆಯಿಂದ ಕರೀತಾ ಇದ್ದಾರೆ. ಅವರು ಏನ್ ಮಾಡಿದ್ರು, ಆಳಿಗೆ 1 ಬೆಳ್ಳಿ ನಾಣ್ಯದಂತೆ ದಿನಗೂಲಿಯನ್ನು ಮಾತನಾಡಿ ತೋಟಕ್ಕೆ ಕಳುಹಿಸಿದ. ಅಂದರೆ ಈ ಸಾಮ್ರಾಜ್ಯದಲ್ಲಿ ಇರಬಹುದು ಇಸ್ರಾಯೇಲ್ ಜನಾಂಗ ಇದ್ದಾರೆ, ಅವರನ್ನು ದೇವರು ಆರಿಸಿಕೊಂಡ್ರು. ಅವರು ಈ ತೋಟದಲ್ಲಿ ಇರಬೇಕೆಂದು ದೇವರ ಇಚ್ಛೆ ಇತ್ತು. ಆಮೇಲೆ ಸುಮಾರು 9 ಗಂಟೆಗೆ, ಹಾಗೇನೆ 11 ಗಂಟೆಗೆ, 12 ಗಂಟೆಗೆ, 3 ಗಂಟೆಗೆ, 5 ಗಂಟೆಗೆ. ಇದರ ಅರ್ಥ ಏನು? ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ನಿಮಗಿಂತಲೂ ಮೊದಲು ಸುಂಕದವರು, ವ್ಯಭಿಚಾರಿಗಳು ಸ್ವರ್ಗ ಸಾಮ್ರಾಜ್ಯದಲ್ಲಿರುವರು. ಏಕೆಂದರೆ ಅವರು ಒಂದು ಸಾರಿ ಪಶ್ಚಾತ್ತಾಪ ಪಟ್ಟರೆ ಅವರು ಸಂಪೂರ್ಣ ಪರಿವರ್ತನೆ ಹೊಂದುತ್ತಾರೆ. ನಿಮಗೆಲ್ಲಾ ತಿಳಿದಿದೆ, ಧರ್ಮಶಾಸ್ತ್ರ ತಿಳಿದಿದೆ ಅಂತ ಹೇಳಿ ಈ ಸಂರಕ್ಷಣಾ ಯೋಜನೆ ನೀವು ಬಾಧ್ಯಸ್ಥರು ಅಂತೇಳಿ ತಿಳಿದುಕೊಂಡಿದ್ದೀರಿ ಮತ್ತು ಕಪಟಿಗಳಾಗಿ ಬಾಳ್ತೀರಿ.
ಅದಕ್ಕಾಗಿ ಸದ್ದುಕಾಯರ ಫರಿಸಾಯರ ಧರ್ಮಶಾಸ್ತ್ರಿಗಳ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದಿದ್ದರೆ ಸ್ವರ್ಗ ಸಾಮ್ರಾಜ್ಯ ಸೇರಲಾರಿರಿ. ಅವರ ಹುಳಿ ಹಿಟ್ಟಿನ ಬಗ್ಗೆ ಜಾಗರೂಕರಾಗಿರಿ. ಅವರು ಹೇಳುವುದನ್ನು ಕೇಳಿರಿ, ಬೋಧಿಸುವುದನ್ನು ಆಲಿಸಿರಿ, ಆದರೆ ಅವರು ಪಾಲಿಸುವುದಿಲ್ಲ. ಅವರ ಜೀವನವನ್ನು ನೋಡಬೇಡಿ. ಇದೊಂದು ಚಾಲೆಂಜ್ ನಮಗೆ, ಪಂಥಾಹ್ವಾನ ನಮಗೆ. ಕಥೋಲಿಕ ಕ್ರೈಸ್ತರಾಗಿದ್ದು ನಾವು ಇವತ್ತು ಎಷ್ಟೋ ಮಂದಿ ನಾವು ನೋಡ್ತೀವಿ, ಎಷ್ಟೋ ಸಾಕ್ಷಿಗಳನ್ನು ನಾವು ನೋಡ್ತೀವಿ, ಅಥವಾ ಎಷ್ಟೋ ಬೇರೆ ಯೇಸುವನ್ನು ಅಂಗೀಕರಿಸಿದಾಗ ಬೇರೆಯವರು ಯೇಸುವಿನಲ್ಲಿ ಜೀವಿಸುವುದನ್ನು ನಾವು ನೋಡ್ತೀವಿ. ಒಬ್ಬ ಕಥೋಲಿಕನಾಗಿ ಕ್ರೈಸ್ತನಾಗಿ ಯಾವ ಬಾಳನ್ನು ನಾನು ಬಾಳ್ತಾ ಇದ್ದೀನಿ? ಧರ್ಮ ಭ್ರಷ್ಟನಾಗಿ ಬಾಳ್ತಾ ಇದ್ದೀನಾ? ದುರಾಚಾರಿಯಾಗಿ ಬಾಳ್ತಾ ಇದ್ದೀನಾ? ಅಹಂಕಾರಿ ಹೊಟ್ಟೆಕಿಚ್ಚಿನಿಂದ ಬಾಳ್ತಾ ಇದ್ದೀನಾ? ಈ ನಿಟ್ಟಿನಲ್ಲಿ ಈ ಸಾಮತಿ ನಮ್ಮ ಪ್ರತಿಯೊಬ್ಬರಿಗೂ ನಮಗೆ ಎಚ್ಚರಿಕೆಯಾಗಿದೆ. ಸಂಜೆಯಾಯಿತು, ಕೂಲಿ ಕೊಡಲು ಯಜಮಾನ ನಿಂತಾಗ, ಅಂದ್ರೆ ಇದರ ಅರ್ಥ ಏನು? ನಮ್ಮ ಫೈನಲ್ ಜಡ್ಜ್ಮೆಂಟ್, ನ್ಯಾಯ ತೀರ್ಪು ಇರಬಹುದು. ನಮ್ಮ ಸಾವಿನ ನಂತರ ನಮ್ಮ ದೇವರ ಬಳಿಗೆ ಹೋಗುವ ಸಮಯದಲ್ಲಿ ಮೊದಲನೆಯವನಿಗೆ ಇಂದ ಆರಂಭ ಮಾಡಿಲ್ಲ, ಕೊನೆಯವನಿಂದ ಆರಂಭ ಮಾಡಿದ್ರು ದೇವರು. ಯಾಕೆ ಈ ಸಾಮತಿ ಯೇಸು ಹೇಳ್ತಾರೆ ಕೊನೆಯವನಿಗೆ 1 ಬೆಳ್ಳಿ ನಾಣ್ಯ ಕೊಟ್ಟರು? ಅವಾಗ ಮೊದಲನೇವರಿಗೆ ಸ್ವಲ್ಪ ಆಶೆ ಜಾಸ್ತಿ ಆಯಿತು. ಆಶೆ ಜಾಸ್ತಿ ಆಗ ಹೊಟ್ಟೆ ಉರಿಯುವ ಆಯಿತು. ಅವರಿಗೂ ಕೂಡ 1 ನಾಣ್ಯ ಕೊಟ್ಟ. ಆವಾಗ ಅವರು ಗುಣಗುಟ್ಟಿದ್ರು. ಗುಣಗುಟ್ಟುವುದು ಕೆಲವರಿಗೆ ಸ್ವಭಾವ. ಅವರು ಏನ್ ಹೇಳಿದ್ರು? ನಾವು ಇಡೀ ದಿನ ಕೆಲಸ ಮಾಡಿ ನಮಗೂ 1 ನಾಣ್ಯವೇ. ಆವಾಗ ಯಜಮಾನ ಹೇಳ್ತಾರೆ, ನಾನು ನಿನ್ಗೆ ಅನ್ಯಾಯ ಮಾಡಿಲ್ಲ, ಇಸ್ರಾಯೇಲರಿಗೂ ಅನ್ಯಾಯ ಮಾಡಿಲ್ಲ, ದೇವರನ್ನು ನಂಬುವವರಿಗೂ ಅನ್ಯಾಯ ಮಾಡಲ್ಲ, ಯಾರು ಹೊಸದಾಗಿ ಬರುತ್ತಾರೆ ಅವರಿಗೂ ದೇವರು ಅನ್ಯಾಯ ಮಾಡಲ್ಲ. ದೇವರು ನ್ಯಾಯಭರಿತವಾದ ದೇವರು. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಆ ಯಜಮಾನ ಹೇಳಿದ ಮಾತು ನೋಡಿ, ಅಯ್ಯ ನಿನಗೆ ನಾನು ಅನ್ಯಾಯ ಮಾಡಿಲ್ಲ, ದಿನಕ್ಕೊಂದು ಬೆಳ್ಳಿ ನಾಣ್ಯದಂತೆ ನೀನು ನನ್ನೊಡನೆ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ? ನಿನ್ನ ಕೂಲಿ ಏನೋ ಅದನ್ನು ತೆಗೆದುಕೊಂಡು ಹೋಗು, ನಿನಗೆ ಸಿಕ್ಕಿದ್ದು ಅದು ನಿನ್ನದು, ತೆಗೆದುಕೊಂಡು ಹೋಗು. ನಿನಗೆ ಕೊಟ್ಟಷ್ಟನ್ನು, ನಿನಗೆ ದಯೆ ತೋರಿದ ಹಾಗೆ, ನಿನಗೆ ಕೃಪೆ ತೋರಿದ ಹಾಗೆ, ನಿನಗೆ ವರಪ್ರಸಾದ ಆತ್ಮ ಶಕ್ತಿ ಕೊಟ್ಟ ಹಾಗೆ ಕಟ್ಟ ಕಡೆಯವನಿಗೂ ಕೊಡುವುದು ನನ್ನ ಇಷ್ಟ. ನಿನಗೇಕೆ ಕಷ್ಟ? ನನ್ನದನ್ನು ನನ್ನಿಷ್ಟಾನುಸಾರ ಕೊಡುವ ಹಕ್ಕು ನನಗಿದೆಯಲ್ಲವೇ? ದೇವರ ಕೃಪೆಯನ್ನು, ಕರುಣೆಯನ್ನು, ವರಪ್ರಸಾದವನ್ನು ಅವರ ಇಷ್ಟಾನುಸಾರ ಕೊಡುವ ಆ ಹೃದಯ ದೇವರದ್ದಾಗಿದೆ. ಪ್ರೀತಿ ಭರಿತ ಹೃದಯ, ಎಲ್ಲರಿಗೂ ಒಂದೇ ಸಮಯ ನೋಡುವ ಹೃದಯ ದೇವರ ಹೃದಯವಾಗಿದೆ. ಆದ್ದರಿಂದ ದೇವರ ಮುಂದೆ ನಾವು ವಾದ ವಿವಾದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ದೇವರಿಗೆ ವಿಧೇಯರಾಗಿ ಬಾಳಬೇಕು, ದೇವರ ಚಿತ್ತದಂತೆ ಬಾಳಬೇಕು, ದೇವರ ವಾಕ್ಯದಂತೆ ನಾವು ಬಾಳಬೇಕು. ನನ್ನ ಔದಾರ್ಯವನ್ನು ಕಂಡು ನಿನಗೆ ಹೊಟ್ಟೆಯುರಿ. ಯಾಕೆ ಹೊಟ್ಟೆಯುರಿ? ದೇವರು ಔದಾರ್ಯತೆಯನ್ನು ತೋರಿಸುತ್ತಾರೆ. ದೇವರಂತೆ ನಾವು ಕೂಡ ಉದಾರ ಮನಸ್ಸನ್ನು ತೋರಬೇಕು. ಉದಾರತೆ ಶ್ರೇಷ್ಠ ಗುಣ. ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು. ಮೊದಲಿನವರು ನಮಗೆ ಸ್ವರ್ಗ ಸಾಮ್ರಾಜ್ಯ ಕಟ್ಟಿಟ್ಟ ಬುತ್ತಿ ಅಂತ ಯೋಚಿಸುವವರು ಕೊನೆಯವರಾಗುವರು, ಕೊನೆಯವರು ಮೊದಲಿಗರಾಗುವರು. ಆದ್ದರಿಂದ ನಾವು ಇವತ್ತು ದೇವರ ಸನ್ನಿಧಾನದಲ್ಲಿ ಜೀವಿಸಬೇಕಾದರೆ ಅಹಂಕಾರಿಗಳು ಸ್ವಾರ್ಥಿಗಳಾಗಿ ಬಾಳುವುದಲ್ಲ, ನಾವು ಪಶ್ಚಾತ್ತಾಪಪಟ್ಟು ಪಾವಿತ್ರ್ಯತೆಯಿಂದ ಜೀವಿಸಬೇಕು ಮತ್ತು ಔದಾರ್ಯತೆಯನ್ನು ನಾವು ಸವಿಯಬೇಕು. ಈ ಔದಾರ್ಯತೆ ಅವರ ಸಂಸ್ಕಾರಗಳ ಮೂಲಕ, ಆ ಆಜ್ಞೆಗಳ ಮೂಲಕ, ಆ ದೇವರ ವಾಕ್ಯದ ಮೂಲಕ ನಮಗೆ ಲಭಿಸುತ್ತದೆ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ಆಲೋಚನೆಯ ಪ್ರಕಾರ ದೇವರ ಮಾರ್ಗದಲ್ಲಿ ಜೀವಿಸುತ್ತಾ ನಮ್ಮ ಈ ಕ್ರೈಸ್ತ ಕಥೋಲಿಕ ಬಾಳನ್ನು ನಾವು ಕಟ್ಟೋಣ. ಹಾಗೂ ಇವತ್ತು ಆಲಿಸಿದ ಎಲ್ಲಾ ವಾಕ್ಯದ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಲಭ್ಯವಾಗಲೆಂದು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ದಿನ ನಮಗೆ ನೀವು ಕೊಟ್ಟ ಸಂದೇಶಕ್ಕಾಗಿ ಸ್ತೋತ್ರ. ನಿಮ್ಮ ಉದಾರತೆಯನ್ನು ಕಂಡು ನಾವು ಹೊಟ್ಟೆಯುರಿ ಪಡಬಾರದು. ನಾವೆಲ್ಲರೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರು. ಯಾರ ಮೇಲೂ ಹೊಟ್ಟೆ ಕಿಚ್ಚು ಪಡದೆ ಎಲ್ಲರಿಗಾಗಿ ಪ್ರಾರ್ಥಿಸಬೇಕು, ಎಲ್ಲರನ್ನು ಪ್ರೀತಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದೀರಿ. ನಮ್ಮ ದುಷ್ಟತನವನ್ನು ಬಿಟ್ಟು, ದುರಾಲೋಚನೆಯನ್ನು ಬಿಟ್ಟು ನಿಮ್ಮ ಹಾದಿಯಲ್ಲಿ ಜೀವಿಸಲು ಕರೆ ನೀಡಿದ್ದೀರಿ. ಸಂತ ಪೌಲನು ಹೇಳಿದ ಪ್ರಕಾರ ಬದುಕುವುದು ಅಥವಾ ಸಾಯುವುದು ಪ್ರಭುವಿಗಾಗಿ, ಅದು ಉತ್ತಮ. ನಿಮ್ಮ ಪುನರುತ್ಥಾನ ಪ್ರಭೆಯಿಂದ ನಮ್ಮನ್ನು ತುಂಬಿರಿ. ವಿಶೇಷವಾಗಿ ಯೇಸುವೆ, ಪಾಪದ ಕೂಪದಲ್ಲಿರುವವರಿಗೆ ಪರಿವರ್ತನೆಯನ್ನು, ಪಶ್ಚಾತ್ತಾಪ ಹೃದಯವನ್ನು ದಯಪಾಲಿಸಿರಿ. ನಿಮ್ಮಿಂದ ದೂರ ಹೋದವರು, ಸಂಸ್ಕಾರಗಳಲ್ಲಿ ಜೀವಿಸದೆ ಸ್ನಾನದೀಕ್ಷೆ ಪಡೆದಿದ್ದರೂ ಕೂಡ ದೇವಾಲಯಕ್ಕೆ ಬಾರದೆ ನಿಮ್ಮ ಹತ್ತಿರ ಇಲ್ಲದೆ ಜೀವಿಸುವವರ ಮನ ಪರಿವರ್ತನೆಗಾಗಿ ಪ್ರಾರ್ಥಿಸುತ್ತೇವೆ. ಅವರನ್ನು ಸೌಖ್ಯಪಡಿಸಿರಿ, ಗುಣಪಡಿಸಿರಿ, ನಿಮ್ಮ ಬಳಿಗೆ ಕರೆತನ್ನಿರಿ. ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತೇವೆ ವಿಶ್ವದಲ್ಲಿರುವ ಎಲ್ಲ ರೋಗಿಗಳಿಗಾಗಿ, ಹಾಸಿಗೆಯಲ್ಲಿರುವವರು, ಆಸ್ಪತ್ರೆಯಲ್ಲಿರುವವರು, ಜೀವನ್ಮರಣದ ಮಧ್ಯೆ ಹೋರಾಡುತ್ತಿರುವವರು,
ಕೋವಿಡ್ ಪಾಸಿಟಿವ್ ಆಗಿದ್ದವರು ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ. ಆದ್ಮೇಲೆ ಯಾವುದೇ ರೋಗ ನಿಮ್ಮಲ್ಲಿ ಇರಬಹುದು, ಇದೇ ನಿಮಿಷದಲ್ಲಿ ಬಿಟ್ಟು ಹೋಗುವಂತೆ ರೋಗ ಇರುವ ಸ್ಥಳದಲ್ಲಿ ಕೈ ಇಟ್ಟು ಪ್ರಾರ್ಥಿಸಿ. ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪೇತ್ರ, ಪೌಲ ಪ್ರೇಷಿತರು ಸುವಾರ್ತೆ ಸಾರಿದಾಗ ಸುವಾರ್ತೆಯನ್ನು ಅದ್ಭುತ ಕಾರ್ಯಗಳ ಮೂಲಕ ಶ್ರುತಪಡಿಸಿದ, ರುಜುವಾತುಪಡಿಸಿದ ಯೇಸು ನಾಮದಲ್ಲಿ ನೀವು ಕೈ ಇಟ್ಟ ಜಾಗದಲ್ಲಿರಲ್ಲ ರೋಗಗಳು, ಬಾಧೆಗಳು, ಪೀಡೆ, ಪಿಶಾಚಿ ಶಕ್ತಿಗಳು ಯೇಸು ನಾಮದಲ್ಲಿ ಬಂಧಿಸಿ ಸುಟ್ಟು ನಿಷ್ಕ್ರಿಯಗೊಳಿಸ್ತಾ ಇದ್ದೀನಿ. ಟಚ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್. ಪ್ರತಿಯೊಬ್ಬರ ಮೇಲೆ ಯೇಸುವಿನ ವರ ಇಳಿದು ಬರಲಿ. ಕುರುಡರು ನೋಡಲಿ, ಕಿವುಡರು ಕೇಳಲಿ, ಮೂಗರು ಮಾತನಾಡಲಿ, ಪಾರ್ಶ್ವರೋಗಗಳು ಎದ್ದು ನಡೆಯಲಿ. ಎಲ್ಲ ಮಾರಣಾಂತಿಕ ಕಾಯಿಲೆಗಳು, ಗಡ್ಡೆ ಕಾಯಿಲೆಗಳು, ಅಲರ್ಜಿ ಕಾಯಿಲೆಗಳು, ದೇಹದ ಒಳಗಡೆ ಎಲ್ಲಾ ಕಾಯಿಲೆಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಈಗ ನಮ್ಮ ವಿಶ್ವಾಸ ಪ್ರಮಾಣವನ್ನು ನಾವು ಮಾಡೋಣ. ಸ್ವರ್ಗವನ್ನು, ಗುರಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೊನ್ಷಿಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೇ ದಿನ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವನದರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು, ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇಲೆ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ದಯಾಮಯಿ, ದೇವರು ಪ್ರೀತಿ ಸ್ವರೂಪಿ. ಅವರ ವಿಶ್ವಾಸಿಗಳು ಪ್ರಾರ್ಥನೆಯನ್ನು ಕೇಳಿಕೊಂಡಾಗ ಇಲ್ಲ ಎನ್ನುವ ದೇವರು ಅಲ್ಲ, ಬದಲಾಗಿ ಯೇಸು ನಾಮದಲ್ಲಿ ಏನೇ ಕೇಳಿದರೂ ನಮಗೆ ನೀಡುವ ದೇವರು ಅವರಾಗಿದ್ದಾರೆ ಎಂಬುದಾಗಿ ಪವಿತ್ರ ಬೈಬಲ್ ನಮಗೆ ತಿಳಿಸುತ್ತದೆ. ಈ ವಾಕ್ಯದ ಆಧಾರದ ಮೇಲೆ ನಂಬಿಕೆ ಇಟ್ಟು ಈಗ ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಜಗದ್ಗುರುಗಳು, ಧರ್ಮಾಧ್ಯಕ್ಷರು, ಗುರು, ಧಾರ್ಮಿಕ ಸಹೋದರ ಸಹೋದರಿಯರು ಇವರಿಗೆ ಕೊಟ್ಟ ಆ ಕರೆಗೆ ಯೋಗ್ಯವಾಗಿ ಪ್ರಭುವಿನ ಪ್ರೀತಿಯಲ್ಲಿ, ಸುವಾರ್ತೆಯ ಸೇವೆಯಲ್ಲಿ ಜೀವಿಸಲು ಹಾಗೂ ಸಾಕ್ಷಿಗಳಾಗಲು ಬೇಕಾದ ವರವನ್ನು, ಧೈರ್ಯವನ್ನು ಕರುಣಿಸಿರೆಂದು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ವಿಶ್ವದಲ್ಲಿರುವ ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ಕುಟುಂಬದಲ್ಲಿರುವ ದಂಪತಿಗಳು, ಮಕ್ಕಳು, ಯುವಕ ಯುವತಿಯರು, ಹಿರಿಯರು, ಹಾಸಿಗೆಯಲ್ಲಿ ಕಾಯಿಲೆಯಲ್ಲಿರುವವರು,
ಕುಟುಂಬಗಳ ಮೇಲೆ ದೇವರ ಆಶೀರ್ವಾದ ಇಳಿದು ಬರಲಿ. ವಿಶೇಷವಾಗಿ ಕೋವಿಡ್-19 ಈ ವ್ಯಾಧಿಯಿಂದ ಕುಟುಂಬಗಳನ್ನು ರಕ್ಷಿಸಲಿ, ಕುಟುಂಬದ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸಲಿ, ಕುಟುಂಬದ ಮೌಲ್ಯಗಳನ್ನು ಸರಕಾರಗಳು ಪ್ರತಿಯೊಬ್ಬರು ಎತ್ತಿ ಹಿಡಿದು ದೇವರು ಆಶಿಸಿದಂತೆ ಕುಟುಂಬ ಜೀವನವನ್ನು ರೂಪಿಸುವಂತೆ ಬೇಕಾದ ವರಗಳಿಗಾಗಿ ನಾವು ಪ್ರಾರ್ಥಿಸೋಣ. ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ಬಡವರು, ವಿಧವೆಯರು, ವಿದುರರು, ಒಂದೊತ್ತಿನ ಊಟಕ್ಕೆ ಗತಿ ಇಲ್ಲದವರು, ಮನೆಮಠ ಇಲ್ಲದವರು, ಆಸ್ಪತ್ರೆಯಲ್ಲಿ ಜೀವನ್ ಮರಣದ ಮಧ್ಯೆ ಹೋರಾಡುತ್ತಿರುವವರು, ಆಸ್ಪತ್ರೆಗೆ ಹೋಗಲು ದುಡ್ಡಿಲ್ಲದವರು, ವಿಶೇಷವಾಗಿ ನಾವು ಇಂಥ ಮಕ್ಕಳಿಗಾಗಿ, ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಆಸ್ಪತ್ರೆಯಲ್ಲಿ ಇರುವ ಎಲ್ಲ ಅನಾರೋಗ್ಯದಲ್ಲಿರುವ ರೋಗಿಗಳಿಗಾಗಿ, ಅವರ ಸೌಖ್ಯಕ್ಕಾಗಿ ನಾವು ಪ್ರಾರ್ಥಿಸೋಣ. ಹಾಗೂ ಅನಾಥ ಆತ್ಮಗಳಿಗಾಗಿ, ಉತ್ತರಿಸುವ ಸ್ಥಳದಲ್ಲಿರುವ ಆತ್ಮಗಳಿಗಾಗಿ, ನಮಗಿಂತ ಮುಂಚಿತವಾಗಿ ತೆರಳಿದವರ ಆತ್ಮದ ಮೋಕ್ಷಕ್ಕಾಗಿಯೂ ಕೂಡ ನಾವು ಪ್ರಾರ್ಥಿಸೋಣ. ವಿಶ್ವದಲ್ಲಿರುವ ಎಲ್ಲ ಸರಕಾರಗಳಿಗಾಗಿ ನಾವು ಪ್ರಾರ್ಥಿಸೋಣ. ಈ ಸರಕಾರದ ಮುಖ್ಯಸ್ಥಿಕೆಯನ್ನು ವಹಿಸಿಕೊಂಡ ಆಡಳಿತ ನಡೆಸುತ್ತಿರುವ ಎಲ್ಲ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಡಿಕ್ಟೇಟರ್ಗಳು, ರಾಜರಾಣಿಯರು ವಿಶ್ವದ ಜನತೆಗೆ ಅನುಕೂಲವಾಗುವಂತೆ, ಜನರನ್ನು ಪ್ರೀತಿಸಿ ನ್ಯಾಯ ನೀತಿಯ ಆಡಳಿತ ನಡೆಸುವಂತೆ ಹಾಗೂ ಅವರ ಮನೋನೇತ್ರಗಳನ್ನು ತೆರೆಯುವಂತೆ ಹಾಗೂ ಪ್ರತಿ ರಾಷ್ಟ್ರಗಳಲ್ಲಿ ಶಾಂತಿ ಸಮಾಧಾನ, ವಿಶೇಷವಾಗಿ ಉದ್ವಿಗ್ನ ಪರಿಸ್ಥಿತಿ ಗಡಿ ಭಾಗದಲ್ಲಿರುವ ಎಲ್ಲಾ ರಾಷ್ಟ್ರಗಳ ಉದ್ವಿಗ್ನತೆ ಶಮನವಾಗಲಿ. ಮಾತ್ರವಲ್ಲ, ಮತಾಂಧತೆಯಿಂದಲೂ ಭಯೋತ್ಪಾದನೆಯಿಂದಲೂ ದೇವರು ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸೋಣ. ಶೀಘ್ರವಾಗಿ ಹಬ್ಬುತ್ತಿರುವ ಕೋವಿಡ್-19 ಈ ವ್ಯಾಧಿಗಾಗಿ ನಾವು ಪ್ರಾರ್ಥಿಸುತ್ತೇವೆ, ಮೊರೆಯಿಡುತ್ತೇವೆ, ಕಣ್ಣೀರಿನಿಂದ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಇದಕ್ಕೆ ಬೇಕಾದ ಲಸಿಕೆ ಕಂಡುಹಿಡಿಯುವ ಹಾಗೂ ಲಸಿಕೆ ಯಶಸ್ವಿಯಾಗುವಂತೆ ಮಾಡಿರಿ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ರಾಜ್ಯ, ದೇಶ, ವಿಶ್ವವನ್ನು ಕೋವಿಡ್-19 ಇಂದ ರಕ್ಷಿಸಿ ಶೀಘ್ರವೇ ಮುಂಚಿನ ಶಾಂತಿ ಸಮಾಧಾನ ಮರುಸ್ಥಾಪಿಸಿರೆಂದು ಹಾಗೂ ನಾವೆಲ್ಲರೂ ಪಶ್ಚಾತ್ತಾಪ ಪಟ್ಟು ದೇವರ ಪ್ರೀತಿಗೆ ಪಾತ್ರರಾಗುವಂತೆ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಈಗ ಮೌನವಾಗಿದ್ದು ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ಇಂದು ನಿಮ್ಮ ಮುಂದೆ ನಾವಿಟ್ಟಿರುವ ಈ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿರಿ. ನಮ್ಮ ಹೃದಯದ ಆಶೆ, ಆಲೋಚನೆ, ವಿವೇಚನೆಗಳು ಎಲ್ಲವೂ ನಿಮಗೆ ತಿಳಿದಿವೆ. ನಿಮ್ಮ ವಿಶೇಷವಾದ ವರದಾನ ನಮಗೆ ಪ್ರದಾನ ಮಾಡಿ ಅಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿರಿ, ಮುನ್ನಡೆಸಿರಿ. ನಾವು ಕೊನೆ ಉಸಿರಿರುವವರೆಗೂ ನಿಮ್ಮ ಪ್ರೀತಿಯಲ್ಲಿ ಬಾಳುವಂತೆ ನಮ್ಮನ್ನು ಅನುಗ್ರಹಿಸಿರಿ. ಈ ನಿಮ್ಮ ಮುಂದೆ ಇಟ್ಟಿರುವ ಎಲ್ಲಾ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿರಿ ಎಂದು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಿಮ್ಮ ಪ್ರಜೆಯ ಕಾಣಿಕೆಗಳನ್ನು ಒಲವಿಂದ ಸ್ವೀಕರಿಸಿರಿ.
ಇವರು ಭಕ್ತಿ ವಿಶ್ವಾಸದಿಂದ ನಿವೇದಿಸುವುದನ್ನು ಈ ಸ್ವರ್ಗೀಯ ಸಂಸ್ಕಾರಗಳ ಮೂಲಕ ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಚಂಚಲತೆಯ ನಿಮಿತ್ತ ನಮ್ಮ ಮೇಲೆ ಮರುಕ ತೋರಿ ಕ್ರಿಸ್ತರು ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸುವಷ್ಟು ವಿನೀತರಾದರು. ಶಿಲುಬೆ ಯಾತನೆಯ ಮೂಲಕ ನಿತ್ಯ ಮರಣದಿಂದ ನಮ್ಮನ್ನು ಪಾರು ಮಾಡಿದರು ಮತ್ತು ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇಳುವುದರ ಮೂಲಕ ನಮಗೆ ನಿತ್ಯ ಜೀವ ಲಭಿಸುವಂತೆ ಮಾಡಿದರು. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮ
ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ,
ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರವು ಮತ್ತು ರಕ್ತವು ನನ್ನನ್ನು ಕಾಪಾಡಲಿ. ಅನುಗೊಳಿಸಿ ಭೋಜನ ಕರೆದಿರಿ ಮನುಜನ, ನೀಡದೆ ನಗೆ ಅನುದಿನ ನಿತ್ಯ ಜೀವನ. ಅನುಗೊಳಿಸಿ ಭೋಜನ ಕರೆದಿರಿ ಮನುಜನ, ಪಾಪಿ ಮನುಜ ತರುವನು ಕತ್ತಲೆ ತುಂಬಿದ ಮನವನು, ಪಾಪಿ ಮನುಜ ತರುವನು ಕತ್ತಲೆ ತುಂಬಿದ ಮನವನು, ಸೇರಿಯಾಶ ಪಾಶನೆ ಸೇರಿಯಾಶ ಪಾಶನೆ ಕಳೆದೆ ಪಾಪದೋಷವಂ ಪಾಪದೋಷವಂ. ಸ್ವರ್ಗೀಯ ಭೋಜನವನ್ನು ನಾವು ಭುಜಿಸಿದ್ದೇವೆ. ಆಧ್ಯಾತ್ಮಿಕವಾಗಿ ಯೇಸು ಸ್ವಾಮಿ ನಮ್ಮ ಹೃದಯದೊಳಗಡೆ ಬಂದಿದ್ದಾರೆ. ಈ ಅನುಭವವನ್ನು ನಾವು ಅನುಭವಿಸೋಣ. ವಿಶೇಷವಾಗಿ ಈ ದಿವ್ಯ ಸತ್ಪ್ರಸಾದ ನಮಗೆ ವರದಾನವಾಗಿದೆ, ಆಶೀರ್ವಾದವಾಗಿದೆ, ಸೌಖ್ಯವಾಗಿದೆ. ಯೇಸುವೆ, ನಮ್ಮನ್ನು ಆಶೀರ್ವದಿಸು. ಸದಾಕಾಲ ನಾವು ಕೊನೆ ಉಸಿರಿರುವವರೆಗೆ ಧೈರ್ಯದಿಂದ ಬಾಳುವಂತೆ ಅನುಗ್ರಹಿಸು. ಇವತ್ತು ಈ ಕಷ್ಟದ ಸಂಕಷ್ಟದ ವೇಳೆಯಲ್ಲೂ ಕೂಡ ನಮಗೆ ಈ ಒಂದು ಬಲಿಪೂಜೆಯನ್ನು ಅರ್ಪಿಸಲು ಅನುವು ಮಾಡಿ ಕೊಟ್ಟಿದ್ದಕ್ಕಾಗಿ ನಾವು ವಂದಿಸುತ್ತೇವೆ. ನಮ್ಮಲ್ಲಿರುವ ಬಲಹೀನತೆಯನ್ನು ಮನ್ನಿಸಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಮತ್ತು ದೇವರ ವಾಕ್ಯದ ಮೂಲಕ ಈ ದಿವ್ಯ ಪರಮ ಪ್ರಸಾದದ ಮೂಲಕ ನಮ್ಮನ್ನು ಸ್ಪರ್ಶಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಯೇಸುವೆ ಕೃತಜ್ಞತೆ. ಹಾಲೆಲೂಯಾ, 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 ಹಾಲೆಲೂಯಾ. ಎರಡು ಕರಗಳನ್ನು ನಾವೆಲ್ಲಿ ಯಾವ ಸ್ಥಳದಲ್ಲಿದ್ದೇವೋ ಮೇಲೆತ್ತಿ ನಂಬಿಕೆಯಿಂದ ಸ್ತುತಿಸೋಣ. ನಿಮಗಾಗಿ ನಾನು ವಿಶೇಷ ಪ್ರಾರ್ಥನೆ ಮಾಡುತ್ತೇನೆ. ಹಾಲೆಲೂಯಾ, 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 ಹಾಲೆಲೂಯಾ. ಗಟ್ಟಿಯಾಗಿ ಹಾಲೆಲೂಯಾ, ಹಾಲೆಲೂಯಾ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ಸ್ತುತಿಯನ್ನು ಸ್ವೀಕರಿಸಿರಿ. ವಿಶ್ವದಾದ್ಯಂತ ಹರಡಿಯುವ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಈ ದಿವ್ಯ ಬಲಿಪೂಜೆಯ ಮೂಲಕ ಯಾರೆಲ್ಲ ಪ್ರಾರ್ಥಿಸಿದ್ದಾರೋ, ಕಣ್ಣೀರಿಟ್ಟಿದ್ದಾರೋ, ರೋಗ ಸೌಖ್ಯಕ್ಕಾಗಿ ಮೊರೆ ಇಡ್ತಾ ಇದ್ದಾರೋ, ಹಾಸಿಗೆಗಳ ರೋಗಿಗಳಿಗಾಗಿ, ಆಸ್ಪತ್ರೆ ರೋಗಿಗಳಿಗಾಗಿ ವಿಶೇಷವಾಗಿ ನಾನು ಪ್ರಾರ್ಥಿಸುತ್ತೇನೆ. ಕೋವಿಡ್-19 ಪಾಸಿಟಿವ್ ಆಗಿದ್ದವರು ನೆಗೆಟಿವ್ ಆಗಲಿ, ಎಲ್ಲ ವ್ಯಾಧಿಗಳು ತಲೆಮುಡಿಯಿಂದ ಪಾದದವರೆಗೆ ಇರುವ ವ್ಯಾಧಿಗಳು ಬಿಟ್ಟು ಸುತ್ತ ಬುದ್ಧಿಯಾಗಲಿ. ಈ ದಿವ್ಯ ಪರಮ ಪ್ರಸಾದದ ವಿಶೇಷ ಆಶೀರ್ವಾದ ಪ್ರತಿಯೊಬ್ಬರಿಗೂ ಲಭ್ಯವಾಗಲಿ. ಯೇಸು ನಾಮದಲ್ಲಿ ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಲಿ, ಎಲ್ಲ ಸಾಲ ಸೋಲುಗಳಿಂದ ಬಿಡುಗಡೆಯಾಗಲಿ. ಮಕ್ಕಳು, ಹಿರಿಯರು, ದಂಪತಿಗಳು, ವಯಸ್ಕರು ಎಲ್ಲರೂ ಅಭಿಷೇಕಗೊಳ್ಳಲಿ. ಯುವಜನರು ಅಭಿಷೇಕಗೊಳ್ಳಲಿ. Touch them, Lord. Bless them, Lord. Heal them, Lord. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಮೌನವಾಗಿ ಸ್ವಲ್ಪ ಹೊತ್ತು ನಾವು ದೇವರ ಆ ಅನುಭವ, ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿ ಹಿಡಿದು ಬಂದುದನ್ನು ನಾವು ಅನುಭವಿಸೋಣ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಸಂಸ್ಕಾರದಿಂದ ನೀವು ಪುನಶ್ಚೇತನಗೊಳಿಸಿದವರನ್ನು ಮೇಲಕ್ಕೆಬ್ಬಿಸಿ, ಈ ರಹಸ್ಯದಲ್ಲೂ ನಮ್ಮ ಜೀವನ ಶೈಲಿಯಲ್ಲೂ ನಿಮ್ಮ ರಕ್ಷಣೆಯನ್ನು ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ಈ ದಿವ್ಯ ಬಲಿಪೂಜೆಯ ಆಶೀರ್ವಾದಗಳನ್ನು ಪಡೆಯೋಣ. ಸರ್ವಶಕ್ತ ದೇವರು ಸಕಲ ಆಪತ್ತುಗಳನ್ನು ನಿಮ್ಮಿಂದ ದೂರವಿರಿಸಿ
ಕರುಣೆಯಿಂದ ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮ್ಮ ಮೇಲೆ ಸುರಿಸಲಿ. ದೇವರು ತಮ್ಮ ವಾಕ್ಯಗಳಿಗೆ ನಿಮ್ಮ ಹೃದಯಗಳು ಏಕಾಗ್ರತೆಯಿಂದ ಕಿವಿಗೊಡುವಂತೆ ಮಾಡಿ ನಿತ್ಯ ಆನಂದದಿಂದ ಅವುಗಳನ್ನು ತುಂಬಲಿ. ದೇವರು ನೀವು ಒಳಿತನ್ನು ಯೋಗ್ಯವಾದುದನ್ನು ಸದಾ ಅರಿತು ದೇವರ ಆಜ್ಞೆಗಳ ಪಥದಲ್ಲಿ ಸಾಗಲು ಸದಾ ಹಾತೊರೆಯುತ್ತಾ ಸ್ವರ್ಗೀಯ ಸದಸ್ಯರೊಡನೆ ಸಹ ಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ.